ಬಂಟ್ವಾಳ ಪುರಸಭೆ ಕಾಂಗ್ರೆಸ್ ಪಾಲಾಗಿತ್ತು. ಕಾಂಗ್ರೆಸ್ನ ವಾಸು ಪೂಜಾರಿ ಅಧ್ಯಕ್ಷರಾಗಿ ಹಾಗೂ ಎಸ್ಡಿಪಿಐನ ಮನೀಷಾ ಅಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗುರುವಾರ ನಡೆದ ಮತದಾನದಲ್ಲಿ ಬಿಜೆಪಿಗೆ 2 ಮತಗಳ ಸೋಲುಂಟಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಗೋವಿಂದ ಪ್ರಭು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಹರಿಪ್ರಸಾದ್ ಸ್ಪರ್ಧಿಸಿದರು. ಬಂಟ್ವಾಳ ಪುರಸಭೆಯಲ್ಲಿ ನಡೆದಿರುವ ಈ ಬೆಳವಣಿಗೆ ಬಗ್ಗೆ ಸಂಸದ ಬೃಜೇಶ್ ಚೌಟ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ಸಖ್ಯ ಯಾರ ಜೊತೆಗೆ ಇದೆ ಅನ್ನೋದು ಈ ಅಪವಿತ್ರ ಸದಸ್ಯರನ್ನ ಹೊಂದಿರುವ ಬಂಟ್ವಾಳ ಪುರಸಭೆಯಲ್ಲಿ 1 ಸ್ಥಾನ ತೆರವಾದ ಕಾರಣ ಕಾಂಗ್ರೆಸ್ ಹಾಗೂ ಬಿಜೆಪಿ 11 ಸದಸ್ಯರ ಸಮಬಲದ ಸಂಖ್ಯಾಬಲ ಹೊಂದಿತ್ತು. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸಂಸದ ಬೃಜೇಶ್ ಚೌಟ ಹಾಗೂ ಶಾಸಕ ರಾಜೇಶ್ ನಾಯ್ಕ ಅವರು ಮತ ಚಲಾಯಿಸಿದ್ರು. ಬಿಜೆಪಿ 13 ಮತ ಪಡೆದುಕೊಂಡು 2 ಮತಗಳ ಹಿನ್ನಡೆಯನ್ನು ಅನುಭವಿಸಿದೆ. ಎಸ್ಡಿಪಿಐನ 4 ಜನ ಕಾಂಗ್ರೆಸ್ ಪರ ನಿಂತ ಕಾರಣ 15-13 ಬಲಾಬಲದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಪಡೆದುಕೊಂಡಿದೆ. ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಹೊಂದಾಣಿಕೆ ನಿರೀಕ್ಷಿತವಾಗಿದ್ದು, ಕಾಂಗ್ರೆಸ್ ಡಿಎನ್ಎ ಏನು ಅನ್ನೋದು ಸಾಬೀತಾಗಿದೆ ಎಂದು ಸಂಸದ ಚೌಟ ಆರೋಪಿಸಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚೌಟ ಅವರು, ಪಿಎಫ್ಐನ ರಾಜಕೀಯ ಸಂಸ್ಥೆಯಾಗಿರುವ ಎಸ್ಡಿಪಿಐ ಕಾಂಗ್ರೆಸ್ ಜೊತೆಗೆ ಖುಲ್ಲಂಖುಲ್ಲವಾಗಿ ಹೊಂದಾಣಿಕೆ ಮಾಡಿಕೊಂಡು ಬಂಟ್ವಾಳದ ಮಹಾಜನತೆಗೆ ಮೋಸವನ್ನು ಮಾಡಿದೆಂದು ಆರೋಪಿಸಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ರಾಮನಾಥ್ ರೈ ಅವರ ವಿರುದ್ಧವೂ ಚೌಟ ವಾಗ್ದಾಳಿ ನಡೆಸಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಟ್ವಾಳದ ಮಹಾಜನತೆಗೆ ಮೋಸವನ್ನು ಮಾಡುವುದರ ಮುಖಾಂತರ, ಬಂಟ್ವಾಳದ ಮಹಾಜನತೆಗೆ ದ್ರೋಹವನ್ನು ಬಸೆಯುವುದರ ಮುಖಾಂತರ ಅದನ್ನು ಇವತ್ತು ಕುಲ್ಲಂಕುಲ್ಲವಾಗಿ ಒಂದು ರೀತಿಯ ಒಪ್ಪಂದವನ್ನು ಮಾಡಿದ ರೀತಿಯಲ್ಲಿ ಇವತ್ತು ಬಂಟ್ವಾಳದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ಕಾಂಗ್ರೆಸ್ನವರು, ಉಪಾಧ್ಯಕ್ಷರಾಗಿ ಎಸ್ಡಿಪಿ ಅವರು ಆಯ್ಕೆಯಾಗಿದ್ದಾರೆ. ದುಃಖದ ಮಾತೇನೆಂದರೆ, ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಎಸ್ಡಿಪಿಐನ ಪುರಸಭಾ ಸದಸ್ಯ ಉಪ್ಪಿನಂಗಡಿಯಲ್ಲಿ CA-NRC ಗಲಾಟೆಯ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನ ಮೇಲೆ ನಡೆದಂಥ ದಾಳಿಯ ಇದರಲ್ಲೂ ಒಬ್ಬ ಆರೋಪಿತ ವ್ಯಕ್ತಿ, ಅಂಥ ವ್ಯಕ್ತಿಯ ಜೊತೆ ಮತ್ತು ಪ್ರವೀಣ್ ನೆಟ್ಟಾರ್ನ ಹತ್ಯೆಯಲ್ಲಿ ನೇರ ಸಂಬಂಧ ಇರುವಂಥ PFIನ ರಾಜಕೀಯ ಅಂಗವಾದಂಥ SDPIನ ಜೊತೆ ಇವತ್ತು ಕಾಂಗ್ರೆಸ್ ಒಂದು ರೀತಿಯ ಒಪ್ಪಂದ, ಒಂದು ರೀತಿಯ ಹೊಂದಾಣಿಕೆ ಮಾಡಿಕೊಂಡು ಬಂಟ್ವಾಳದಲ್ಲಿ ಆಡಳಿತವನ್ನು ಕೈಗೆ ಹಿಡಿಲಿಕ್ಕೋಸ್ಕರ ಯಾವುದೇ ಹಂತಕ್ಕೂ ಹೋಗ್ತದೆ. ಅದು ಉಗ್ರವಾದ ಚಟುವಟಿಕೆಯೊಂದಿಗೆ ಸಂಬಂಧ ಇರುವಂಥ ಒಂದು ರಾಜಕೀಯ ಪಾರ್ಟಿಯ ಜೊತೆಗೆ ಹೊಂದಾಣಿಕೆ ಮಾಡಲಿಕ್ಕೂ ತಯಾರಾಗಿದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ. ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ.